ಕೆಲವರಿಗೆ ಶ್ವಾನದ ಮೇಲೆ ಪ್ರೀತಿ ಇದ್ರೆ ಇನ್ನು ಕೆಲವರಿಗೆ ಮಾರ್ಜಾಲದ ಮೇಲೆ ಪ್ರೀತಿ. ಪ್ರಾಣಿ ಪ್ರೀತಿ ಇರುವವರಿಗೆ ಅದನ್ನು ಸಾಕುವ ಪೋಷಿಸುವ ಕಷ್ಟದ ಜೊತೆಗೆ ಅದರ ಒಡನಾಟ ಹೇಗೆ ಇರುತ್ತೆ ಎನ್ನುವುದು ಗೊತ್ತಿರುತ್ತೆ. ಇದೇ ಕಾರಣಕ್ಕೆ ನಾಯಿ ಬೆಕ್ಕು ಎಲ್ಲಾದ್ರೂ ಅಲಿದಾಡ್ತಾ ಇದ್ರೆ ಅದಕ್ಕೆ ತಿಂಡಿ ಕೊಟ್ಟು ಖುಷಿ ಪಡುವವರು ಇರ್ತಾರೆ. ಎಲ್ಲೆಂದರಲ್ಲಿ ಅಲಿದಾಡ್ತಾ ಇದ್ದಂತಹ ಬೆಕ್ಕೊಂದು ಮಂಗಳೂರಿನ ಪಾಡೇಶ್ವರದ ಬಳಿ ಇರುವಂತಹ ಫಾರ್ಮ್ ಮಾಲಿಗೆ ಬಂದಿದ್ದು ಬಳಿಕ ಮರಳಿ ಹೋಗಲಾರದೆ ಅಲ್ಲೇ ಕುಳಿತುಕೊಂಡು ಬಿಟ್ಟಿತ್ತು. ನೋಡಲು ಮುದ್ದು ಮುದ್ದಾದ ಈ ಬೆಕ್ಕಿಗೆ ಮಾಲ್ಗೆ ಬರುವವರು ಕರುಣೆ ತೋರಿ ತಿಂಡಿ ಹಾಕ್ತಾ ಇದ್ರು. ಇದೇ ಕಾರಣಕ್ಕೂ ಏನೋ ಬೆಕ್ಕು ಕೂಡ ಅಲ್ಲಿಂದ ಹೋಗಲು ತಯಾರಿ ಇರಲಿಲ್ಲ. ಇದೀಗ ಮಾಲ್ನ ಸಿಬ್ಬಂದಿಗಳೇ ಈ ಬೆಕ್ಕಿಗೆ ಮಿಂಚು ಅಂತ ನಾಮಕರಣ ಮಾಡಿ ಅದಕ್ಕೆ ಇರಲು ಬೆಚ್ಚನೆಯ ಸೂರೊಂದನ್ನ ಮಾಡಿಕೊಟ್ಟಿದ್ದಾರೆ. ಇದೀಗ ಮಾಲ್ಗೆ ನಿತ್ಯ ಬರುವ ನೂರಾರು ಸಂದರ್ಶಕರ ಪಾಲಿಗೆ ಈ ಮಿಂಚು ಸೆಲೆಬ್ರಿಟಿ ಆಗಿದೆ. ಮಾಲ್ನಲ್ಲಿ ಇದರ ವಾಸಕ್ಕೊಂದು ಕ್ಯಾಟ್ ಹೌಸ್ ಕೂಡ ನಿರ್ಮಿಸಲಾಗಿದೆ. ಮಾಲ್ಗೆ ಭೇಟಿ ನೀಡುವ ಕೆಲವರು ಒಂದು ಕ್ಷಣ ಬೆಕ್ಕಿನತ್ತ ನೋಡಿ ಎಲ್ಲೇ ಸೆಲ್ಫಿ ತೆಗೆದು ಸಂಭ್ರಮಿಸ್ತಾ ಇದ್ದಾರೆ. ಇದು ಬೆಕ್ಕನ್ನು ನಾವು ತುಂಬ 1 ಮಂತಿಂದ ಹೀಗೆ ನೋಡ್ತಿದ್ದೇವೆ. ಹೀಗೆ ಓಕೆ ಮಾಲ್ನವರು ಹೀಗೆ ಮಾಡಿಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಹೀಗೆ ಎಲ್ಲ ಪ್ರಾಣಿಗಳಿಗೆಲ್ಲ ನಾವು ಮಾಡ್ತಾ ಇದ್ರೆ ಚಂದ ಕಾಣ್ತದೆ, ಹಾಗೆ ಸೇಫ್ ಆಗಿರ್ತದೆ. ಇಲ್ಲ ನೋಡ್ಲಿಲ್ಲ ಹೀಗೆ, ನಾನು ಇದು ಫಸ್ಟ್ ಟೈಮ್ ನಾನು ನೋಡುದು ಹೀಗೆ. ಖುಷಿ ಆಯ್ತು. ಅದು ಹೀಗೆ ಆಚೀಚೆ ಮಳೆಗೆ ಹೋಗುದಕ್ಕಿಂತ ಇಲ್ಲಿ ಹೀಗೆ ಇರೋದು ಒಳ್ಳೇದು. ರೋಡಲ್ಲಿ ನಿಂತಿತ್ತು, ಇವಾಗ ಇದಕ್ಕೆ ಒಂದು ಮನೆ ಕಟ್ಟಿದ್ದಾರೆ ಬೆಕ್ಕಿಗೆ. ಸೊ ಚೆಂದ ಕಾಣ್ತಾ ಇದೆ. ಸೊ ಇದೇ ರೀತಿ ಎಲ್ಲ ವನ್ಯ ಎಂಥ ಪರಿಸರದಲ್ಲಿರುವಂಥ ಪ್ರಾಣಿಗಳನ್ನು ಇದೇ ರೀತಿ ಮಾಡಿದರೆ ತುಂಬ ಅನುಕೂಲವಾಗ್ತದೆ ಪ್ರಾಣಿಗಳಿಗೆ. ನಾವು ಬರುವಾಗ ಯಾವಾಗಲೂ ಇದನ್ನು ನೋಡ್ತಾ ಇರ್ತೇವೆ, ಹೊರಗೆ ನಿಲ್ತಾ ಇತ್ತು. ಅದು ಇವರೇನೋ ನೋಡಿ ಇದಕ್ಕೆ ಮನೆ ಕಟ್ಟಿದ್ದಾರೆ ಚಿಕ್ಕದಾಗಿ, ತುಂಬ ಆರಾಮದಲ್ಲಿ ಮಲಗಿದೆ ನೋಡಿ. ಹಾಗೆ ಈ ಥರ ಎಲ್ಲ ಮಾಲನ್ನು ಅವರಿಗೆ ಮಾಡಿದರೆ ತುಂಬಾ ಹ್ಯಾಪಿಯಾಗಿರುತ್ತೆ ಸೊ ಪ್ರಾಣಿಗಳಿಗೆಲ್ಲ.